ಮನೆ ಬಾಡಿಗೆ ಕೇಳುವಂತಹ ನೆಪದಲ್ಲಿ ಬಂದು ಕಳ್ಳತನ ಮಾಡಿರೋ ಘಟನೆ ಬೆಂಗಳೂರು ರಾಜಾಜಿನಗರದ ಸಮೀಪದ ಪ್ರಕಾಶ ನಗರ ಎಂಬಲ್ಲಿ ನಡೆದಿದೆ. ಏಪ್ರಿಲ್ 18ರಂದು ಈ ಘಟನೆ ನಡೆದಿದ್ದು, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಂಪುರದ ನಿವಾಸಿ ಗ್ರೇಸಿ ಎಂಬಾಕೆಯನ್ನ ಪೊಲೀಸರು ಬಂಧಿಸಿದ್ದಾರೆ. ಚಿಕ್ಕಮ್ಮನಿಗೆ ಬಾಡಿಗೆ ಮನೆ ಬೇಕು ಎಂದು ಆಗಮಿಸಿದ್ದ ಮಹಿಳೆ ಮನೆ ನೋಡಿಕೊಂಡು ಹೋಗಿದ್ಲು. ಆ ಬಳಿಕ 8 ದಿನ ಬಿಟ್ಟು ಬಂದಿದ್ದಂತಹ ಆರೋಪಿಯು ಮನೆಯನ್ನೆಲ್ಲ ಗಮನಿಸಿದ್ಲು. ಮತ್ತೆ 15 ದಿನಗಳ ಬಳಿಕ ಬಾಡಿಗೆ ಮನೆಯ ಕುರಿತು ಮಾತನಾಡಲು ಬಂದು ತನ್ನ ಕೈಚಳಕವನ್ನು ತೋರಿಸಿದ್ದಾಳೆ. ಮನೆ ಓನರ್ ನಂಬಿಕೆ ಗಳಿಸಲು ಮುಂದಾದ ಆಕೆ ಮನೆ ಕೆಲಸಕ್ಕೆ ತಾನೇ ಬರುತ್ತೇನೆ ಎಂದು ನಂಬಿಸಿದ್ಲು. ಆ ಬಳಿಕ ಮನೆಗೆ ಎಂಟ್ರಿಯನ್ನು ಕೊಟ್ಟು ಮನೆಯಲ್ಲಿದ್ದ 3 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ದೋಚಿ ಎಸ್ಕೇಪ್ ಆಗಿದ್ಲು. ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ಆರಂಭಿಸಿದ ರಾಜಾಜಿನಗರ ಪೊಲೀಸರು ಆರೋಪಿ ಮನೆಯಿಂದ ಎಸ್ಕೇಪ್ ಆಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದನ್ನು ಗಮನಿಸಿ ಕಾರ್ಯಾಚರಣೆಯನ್ನು ನಡೆಸಿ ಖತರ್ನಾಕ್ ಮಹಿಳೆಯನ್ನು ಬಂಧಿಸಿದ್ದಾರೆ.